ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಡೆಯಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಪ್ರಸನ್ನ ಮ್ಯಾಮ್ ಇದ್ದಾರೆ. ಅವ್ರೇನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ? ನಿಮ್ಮ ಸ್ಮೈಲಲ್ಲಿ ಯಾವಾಗಲೂ ಗೊತ್ತಾಗ್ತದೆ ನೀವು ಚೆನ್ನಾಗಿದ್ದೀರ ಅಂತ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತೊಂದು ಎಣ್ಣೆಗಾಯಿ ಬದನೆದು. ಹಾಂ, ಬದನೆದು ಎಣ್ಣೆಗಾಯಿ. ಹೌದು, ಎಣ್ಣೆಗಾಯಿ ಅಂತಲ್ಲ. ಮತ್ತೆ ಇನ್ನೊಂದು ಸಜ್ಜಿಗೆದು ರೊಟ್ಟಿ, ಇದು ಕುಕ್ಕುಂಬರ್ ಹಾಕಿ. ಹಾಂ, ಸಜ್ಜಿಗೆ ರೊಟ್ಟಿ ಅಂದರೆ ಇದು ಕುಕ್ಕುಂಬರ್ ಸೌತೆಕಾಯಿ ರೊಟ್ಟಿ ಅಂತ ಹೇಳ್ಬೋದು. ಹೌದು, ಸ್ಪೆಷಲ್ ಆಗಿ ಸಜ್ಜಿಗೆ ಮತ್ತೆ ಕುಕ್ಕುಂಬರ್ ಎಲ್ಲ ಹಾಕಿ ಒಂದು ರೊಟ್ಟಿ ಅಲ್ಲ. ಮತ್ತು ಬದನೆದು ಎಣ್ಣೆಗಾಯಿ. ಓಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ಹೋಗುವ. ಆಯ್ತು. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತಲ್ಲ. ಈಗ ಫಸ್ಟಿಗೆ ಯಾವುದು ಬದನೆಕಾಯಿ ಎಲ್ಲ ಕಟ್ ಮಾಡಿದ್ದು ಕಾಣ್ತಾ ಉಂಟು. ಹೌದೌದು, ಅದರದ್ದೊಂದು ಎಣ್ಣೆಗಾಯಿ ಮಾಡಿ. ಎಣ್ಣೆಗಾಯಿ ಅಲ್ಲ, ಎಣ್ಣೆ ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕು ಅದಕ್ಕೆ. ಅದು ಒಳ್ಳೇದಾಗ್ತದೆ ಗ್ರೇವಿಯ, ಪೂರಿಗೆ, ಚಪಾತಿಗೆ, ಅನ್ನಕ್ಕೆ ಸಾಕ್ತದೆ, ಯಾವುದಕ್ಕೆ ಆದರೆ ಸಾಕ್ತದೆ. ಓಕೆ, ಈಗ ಮಧ್ಯಾಹ್ನ ಹೊಟ್ಟಿ ಬಿಸಿ ಬಿಸಿ ಊಟಕ್ಕೆ ಕೂಡ ಒಳ್ಳೆ ಹೇಳೋದಲ್ಲ. ಓಕೆ, ಸ್ಟಾರ್ಟ್ ಮಾಡೋಲ್ಲ. ಹಾಗಾದ್ರೆ ಎಂತ ಬೇಕು ಅದಕ್ಕೆ? ಫಸ್ಟ್ ಕೊತ್ತಂಬರಿ ಮತ್ತೆ ಇದು ಕಡಲೆ ಮತ್ತು ನೆಲಕಡಲೆ ಮತ್ತು ಬಿಳಿ ಎಳ್ಳು, ಇದು ನಾನು ಇದು ಮಾಡಿ ತಂದಿದ್ದೇನೆ, ಹುರಿದು ತಂದಿದ್ದೇನೆ. ಇದು ಸ್ವಲ್ಪ ಇದು ಮಾಡಿ ಮಿಕ್ಸ್ ಮಾಡಬೇಕಾ? ಹೌದು, ಇದು ಪುಡಿ ಮಾಡಬೇಕು. ಪುಡಿ ಮಾಡಬೇಕು. ಹಾಗಾದ್ರೆ ನಿಮಗೆ ಫಸ್ಟಿಗೆ ಮಿಕ್ಸ್ ಬೇಕಲ್ಲ. ಹೌದು, ನೆಲಕಡಲೆ ಮತ್ತು ನೆಲಕಡಲೆ ಬಿಳಿ ಎಳ್ಳಲ್ಲ. ಸ್ಪೂನ್ ಉಂಟಾ? ಬಿಳಿ ಎಳ್ಳು, ನೆಲಕಡಲೆ ಮತ್ತೆ ಬಿಳಿ ಎಳ್ಳು, ಇದು ಹುರಿದು ತಂದಿದ್ದೇನೆ ನಾನು ಎರಡು ಸಹ. ಹೌದು, ನೀವು ನೆಲಕಡಲೆ ಎಲ್ಲ ಹುರಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಹೌದು, ಅದಕ್ಕೆ ನಾನು ರೆಡಿ ಮಾಡಿ. ಇದೀಗ ಇದು ಮಾಡಬೇಕು ಅಷ್ಟೇ. ಎರಡನ್ನ ಎರಡು ಹುಡಿ ಮಾಡಬೇಕು. ಇದಕ್ಕೆ ನೀರು ಏನು ಹಾಕಬೇಕು ಅಂತ? ಇಲ್ಲ, ಡ್ರೈ ಮಾಡಬೇಕು. ಓಕೆ, ಓಕೆ. ಮತ್ತೆ ಇದು ಕೊತ್ತಂಬರಿ, ಇದು ಹುಡಿ ಮಾಡಿ ಇಡುದು, ಸೈಡ್ ಇಡುದು. ಇದರಲ್ಲಿ ಹಾಕ್ತೇನೆ. ಓಕೆ, ಅಂದರೆ ಎಲ್ಲವನ್ನ ಈಗ ಒಟ್ಟಿಗೆ ಹುರಿದು ಹಾಕೋದು. ಈಗ ಬಾಣಲೆಗೆ ಕೊತ್ತಂಬರಿ ಮತ್ತು ಜೀರಿಗೆ ಹುರಿಲಿಕ್ಕೆ ಉಂಟು. ಕೊತ್ತಂಬರಿ ಮತ್ತು ಜೀರಿಗೆ, ಹೌದು. ಓಕೆ, ಹುರಿದು ಆಮೇಲೆ ಮಿಕ್ಸ್ ಮಾಡಿ ಅದು ಮತ್ತೆ ಮಸಾಲೆ ಮಾಡಲಿಕ್ಕೆ. ಹಾಗಾದ್ರೆ ಫಸ್ಟ್ ಬಾಣಲೆ ಬೇಕಲ್ಲ? ಹೌದು, ಬಾಣಲೆ. ಓಕೆ, ಹಾಗಾದ್ರೆ ಹೂವಲೆ ಉರಿಸಬೇಕಲ್ಲ? ಹೌದು, ಸ್ವಲ್ಪ ಎಣ್ಣೆ ಹಾಕಬೇಕು. ಅದೇ, ಓಕೆ. ನಾವು ಆಯಿಲ್ ಅಂತ ಬಂದಾಗ ನಾಡೆಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಎಸ್, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ. ಓಕೆ, ಇದನ್ನು ಹುರಿಬೇಕು. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಬೇಕಲ್ಲ? ಇದಕ್ಕೆ ಖಾರ ಹೇಗೆ? ಖಾರ ಮೆಣಸು ಎಲ್ಲ, ಹಸಿಮೆಣಸು ಅಲ್ಲ, ಕೆಂಪು ಮೆಣಸು ಹಾಕಿ. ಕೊತ್ತಂಬರಿ ಮತ್ತೆ ಜೀರಿಗೆ ಹಾಕಿದ್ದೇನೆ. ಆಲ್ಮೋಸ್ಟ್ ಫ್ರೈ ಆಗಿದೆಲ್ಲ? ಹೌದು. ಇದು ಮೆಣಸು ಸಹ ಇದಕ್ಕೆ ಹಾಕಿ ಫ್ರೈ ಮಾಡ್ತೇನೆ. ಓಕೆ, ಆಯ್ತು, ಗುಡ್ ಆಯ್ತು. ಹಾಗಾಗುತ್ತಾ? ಆಯ್ತು. ನೀನು ಆ್ಯಡ್ ಮಾಡಲಿಕ್ಕಿಲ್ವಾ? ಇಲ್ಲ, ಇನ್ನೇನು ಆ್ಯಡ್ ಮಾಡಲಿಕ್ಕಿಲ್ಲ. ಓಕೆ, ಆಫ್ ಮಾಡೋದಾ? ಆಯಿತು, ಆಫ್. ಈಗ ಮಸಾಲೆ ರೆಡಿ ಮಾಡಬೇಕು. ಮಿಕ್ಸಿಯಲ್ಲಿ ಓಕೆ, ತೆಂಗಿನ ತುರಿ, ಒಂದು ಕಪ್ಪಿನಷ್ಟು ತೆಂಗಿನ ತುರಿ. ಹೌದು, ತೆಂಗಿನ ತುರಿ. ಮತ್ತೆ ಮೆಣಸು ಹಾಕಬೇಕು, ಅದು ಹಾಕೋದು ಲಾಸ್ಟ್. ಮೆಣಸು ಇದು ಲಾಸ್ಟಿಗೆ ಹಾಕೊಳ್ಳೋದಾ? ಹೌದು, ಅಂದರೆ ಒಂದು ಸಲ ಗ್ರೈಂಡರ್ ಆದಮೇಲೆ ಲಾಸ್ಟ್ ಹಾಕೋದು. ಮತ್ತೆ ಸ್ವಲ್ಪ ಹುಳಿ ಹಾಕಲಿಕ್ಕೆ. ಓಕೆ, ಹುಳಿ. ನೀರು ಹಾಕಬೇಕಲ್ಲ? ಹೌದು, ನೀರು. ಸಾಕಾ? ಇದು ಸ್ವಲ್ಪ ಗ್ರೈಂಡ್ ಮಾಡಬೇಕು. ಇದನ್ನೀಗ ಸ್ವಲ್ಪ ಗ್ರೈಂಡ್ ಮಾಡಿ ಲಾಸ್ಟ್ ಇದು ಸಾಕ್ಲಿಕ್ಕೆ ಉಂಟು. ಹಾಕಿಕೊಂಡು. ಓಕೆ, ಸರಿ. ಓಕೆ, ಈಗ ಅದಕ್ಕೆ ಇದು ಹುರಿದ ಕೊತ್ತಂಬರಿ ಮತ್ತು ಜೀರಿಗೆ ಅಲ್ಲ? ಜೀರಿಗೆ ಆಯ್ತು. ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ, ಚೂರು ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಫುಲ್ಲು ನೈಸ್ ಆಗಬೇಕಲ್ಲ? ಹೌದು, ನೈಸ್ ಆಗಿ. ಓಕೆ, ಸಾಕಾಗುತ್ತಾ? ಸಾಕು. ಓಕೆ, ಈಗ ಒಂದು ಬಾಣಲೆ. ಇದೇ ಬಾಣಲೆ? ಹೌದು, ಬಾಣಲೆ ಇಡಬೇಕು. ಎಸ್,
ಓಕೆ. ಈಗ ಎಣ್ಣೆಗಾಯಿ ಅಂದರೆ ಇದಕ್ಕೆ ನೀರು ಸರಿ ಹಾಕಿ, ಇದು ಎಣ್ಣೆ ಸರಿ, ಆಯಿಲ್ ಸರಿ, ಆಯಿಲ್ ಸರಿ ಹಾಕಬೇಕು. ಎಣ್ಣೆಗಾಯಿ ಅಂದ್ರೆ ನೀರು ಸರಿ ಆಗಬೇಕು ಅಂತ ಹೇಳಿದ್ರೆ ಎಣ್ಣೆ ಸರಿಯಾಗಿ, ಅಂದರೆ ಇದು ಆಯಿಲಲ್ಲೇ ಫ್ರೈ ಆಗಬೇಕು, ಆಯಿಲಲ್ಲೇ ಫ್ರೈ. ನೀರೇನು ಹಾಕ್ಲಿಕ್ಕಿಲ್ಲ? ಇಲ್ಲ ಇಲ್ಲ. ಮಸಾಲೆ ಉಂಟಲ್ಲ, ಹಾಂ ಮಸಾಲೆ. ಈಗ ಇದಾದ ಕೂಡಲೇ ಸಾಸಿವೆ ಹಾಕೋದು ಸ್ವಲ್ಪ. ಓಕೆ. ಆಯಿಲ್ ಅಂತ ಸ್ವಲ್ಪ ಬಿಸಿ ಆಗಬೇಕಲ್ಲ? ಹೌದು, ಆಯಿಲ್ ಬಿಸಿ ಆದ ಸಾಸಿವೆ ಇದಾಗ್ತದೆ ಏನಾದ್ರು. ಸಾಸಿವೆ ಸರಿ ಇದಾಗಬೇಕು, ಸಿಡಿಬೇಕಲ್ಲ? ಸಿಡಿಬೇಕು. ಈಗ ಸಾಸಿವೆ ಸಿಡಿತಾ ಬಂತು, ಸಾಸಿವೆ ಸಿಡೀತು. ಚಟಪಟ ಈಗ ಕರಿಬೇವು ಹಾಕಬೇಕು. ಓಕೆ. ಕರಿಬೇವು ತೊಳೆದು ತಂದಿದ್ದೇನೆ, ತೊಳೆದಿದ್ದಲ್ಲ? ಕರಿಬೇವು. ಓಕೆ. ನೀನು ಮುಖಕ್ಕೆಲ್ಲ ರಟ್ಟಿತಾ ಸಾಸಿವೆ? ಓಕೆ. ಅಡುಗೆ ಮನೆಯಲ್ಲಿ ಹಾಗೆ ಅಲ್ಲ, ಕೆಲವೊಮ್ಮೆ ಬಿಸಿ ಎಲ್ಲ ರಟ್ಟದಲ್ಲ? ಈಗ ಇದು ಕರಿಬೇವಾದ ಕೂಡಲೇ ಟೊಮೆಟೊ ಹಾಕ್ತಿದ್ದೀರಾ? ಟೊಮೆಟೊ ಅಲ್ಲ, ನೀರುಳ್ಳಿ ಹಾಕ್ತೇನೆ ಫಸ್ಟ್. ಸರಿ. ನೀರುಳ್ಳಿ ಸ್ಕಿಪ್ ಮಾಡ್ಬೋದು, ಹಾಕಿದರೆ ಒಳ್ಳೇದಾಗ್ತದೆ. ಹೌದು, ಹಾಕದೇ ಸಹ ಇರ್ಬೋದು, ಏನಾಗೋದಿಲ್ಲ. ನೀರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ? ಹೌದೌದು, ಟೇಸ್ಟ್ ಸ್ವಲ್ಪ ಬೇರೆ ಆಯಿಲಲ್ಲಿ ಬರ್ತದೆ. ಜಾಸ್ತಿ ಫ್ರೈ ಆದಾಗ ಹೌದು, ಚೆನ್ನಾಗಿ. ಒಳ್ಳೆಯದು. ಇದು ಸ್ವಲ್ಪ ಸರಿ ಹ್ಞೂ. ಟ್ರಾನ್ಸ್ಲೂಸೆಂಟ್ ಆಗಬೇಕು. ಓಕೆ. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ, ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಹುರಿತದೆ, ಹಾಂ, ಬೇಗ ಫ್ರೈ ಆಗ್ತದೆ. ನೀರುಳ್ಳಿ ಬೇಗ ಫ್ರೈ ಆಗ್ತದೆ. ಯಾವಾಗಲೂ ಈರುಳ್ಳಿ ಮತ್ತು ಈ ಟೊಮೆಟೊ ಎಲ್ಲ ಬೇಗ ಬೇಯಬೇಕು ಅಂತ ಹೇಳಿದರೆ ಉಪ್ಪು ಸ್ವಲ್ಪ ಹೌದು, ಜಾಸ್ತಿ ಉಪ್ಪು ಬೇಗ. ಹಾಕ್ಬೇಕು. ಈಗ ಟೊಮೆಟೊ ಹಾಕ್ತೇನೆ. ಟೊಮೆಟೊ. ಓಕೆ. ಈಗ ಟೊಮೆಟೊ ಫ್ರೈ ಮಾಡ್ತೇನೆ. ಬೇಕಲ್ಲ? ಹೌದು. ಅದು ಈ ಥರ ಈಗ ಮೇಯ್ನ್ ಇಂಡಿಗೆ ಇದು ಮೇಯ್ನ್, ಇದು ಬದನೆ ಅಲ್ಲ? ಬದನೆ. ನೀವು ರೌಂಡ್ ಇದು ಪರ್ಪಲ್ ತಂದದ್ದು ನಾನು, ಬದನೆ. ಇದು ಪರ್ಪಲ್ ಬದನೆಗೆ ಒಳ್ಳೇದಾಗ್ತದೆ, ಪರ್ಪಲ್. ಮತ್ತೆ ಇದು ಚಿಕ್ಕ ಚಿಕ್ಕದಿದ್ರೆ ಇಡೀ ಸಹ ಮಾಡಿ ಅದರಲ್ಲಿ ಹಾಫ್ ಮಾಡಿ ಹಾಗೆ ಸಹ ಮಾಡ್ತಾರೆ ಮಸಾಲೆ. ಓಕೆ. ಬದನೆಯನ್ನು 4 ಪೀಸ್ ಥರ ಮಾಡಿ ಅದರೊಳಗೆ ಮಸಾಲೆ ಹಾಕಿ ಸಹ ಮಸಾಲೆ ಮಾಡಿ. ಹಾಕಿ. ಹಾಂ, ಹೌದು. ಇದು ಬೇರೆ ಟೈಪ್. ಹಾಂ, ಅದೇ. ಇದು ಎಣ್ಣೆಯಲ್ಲೇ ಸರಿ ಫ್ರೈ ಆಗಬೇಕಲ್ಲ? ಹೌದು, ಫ್ರೈ ಬದನೆ ಆಗ್ತದೆ, ಮತ್ತೆ ಬೇಗ ಬೇಯ್ತದೆ. ಹೌದು, ಬದನೆ ಬೇಗ ಬೇಯ್ತದೆ. ಬದನೆಯನ್ನೆಲ್ಲ ಈ ಥರ ಮಾಡಿದರೆ ಚಂದ ಅಲ್ಲ? ಹೌದು, ನಾರ್ಮಲ್ ಪದಾರ್ಥ ಮಾಡಿದರೆ ತಿನ್ನಕ್ಕೆ ಕೆಲವರಿಗೆಲ್ಲ ಹೌದು, ಆಗೋದಿಲ್ಲ. ಇದು ಒಳ್ಳೇದು, ಆಯಿಲಲ್ಲಿ ಫ್ರೈ ಆದಾಗ ಚೆನ್ನಾಗಿ. ಒಳ್ಳೇದು. ಬೇರೆ ತರಕಾರಿ ಆ್ಯಡ್ ಮಾಡಲಿಕ್ಕೆ ಇಲ್ಲಲ್ಲ, ಖಾಲಿ ಬದನೆ ಮಾತ್ರ? ಇಷ್ಟೇ, ಬದನೆ, ನೀರುಳ್ಳಿ, ಟೊಮೆಟೊ. ನೀರುಳ್ಳಿ ಹಾಕಬೇಕು ಹೇಳ್ತಾ ಇಲ್ಲ, ಫ್ರೈ ಮಾಡ್ಬೋದು. ಕೆಲವರು ನೀರುಳ್ಳಿ ತಿನ್ನುವುದಿಲ್ಲ ಅಲ್ಲ, ತಿನ್ನಲ್ಲ. ಮತ್ತೆ ಕೆಲವು ಉಪವಾಸ ಟೈಮಲ್ಲೆಲ್ಲ ಚಪಾತಿಗೆ ಮಾಡೋದಾದ್ರೆ ನೀರುಳ್ಳಿ ಹಾಕ್ಬೇಕು ಹೇಳಿಲ್ಲ. ಹೌದು, ಉಪವಾಸ ಟೈಮಲ್ಲೆಲ್ಲ ಈ ಥರ ಮಾಡ್ಕೊಬೋದಲ್ಲ ಬದನೆಯಿಂದ? ಚಪಾತಿಗೆಲ್ಲ ಒಳ್ಳೇದಾಗ್ತದೆ. ಹೌದು. ಇದಕ್ಕೆ ಮಾತ್ರ ಪರ್ಪಲ್ ಬ್ರಿಂಜಾಲೆ ಒಳ್ಳೇದಾಗೋದು. ಹಾಂ, ಒಳ್ಳೇದಾಗೋದು. ಹೌದು, ಅದು ಇನ್ನೊಂದು ಸಿಗ್ತದೆ, ಅದೆಲ್ಲ ಒಳ್ಳೇದಾಗ್ತದೆ. ಇದು ಹೌದು, ಅದು ಒಳ್ಳೇದಾಗ್ತದೆ. ಹೌದು. ಈಗ ಇದಕ್ಕೆ ಮಸಾಲೆ ಹಾಕ್ತೇನೆ. ಮಸಾಲೆಯನ್ನು ಆ್ಯಡ್ ಮಾಡೋಕ್ಕೆ ಟೈಮಲ್ಲ? ಓಕೆ. ನೀರು ಆ್ಯಡ್ ಮಾಡ್ಕೊಳ್ಳೋದಾ? ಒಂದು ಚೂರು ನೀರು ಹಾಕ್ಬೋದು. ಮಸಾಲೆ ಉಂಟು ಅದರಲ್ಲಿ, ಮಸಾಲೆ ವೇಸ್ಟ್ ಮಾಡೋದು ಬೇಡ ಅದೀಗ? ಎಸ್, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ರೆಡಿ ಉಂಟು. ಇನ್ನು ಅದಕ್ಕೆ ನೀವು ನೆಲಗಡಲೆ ಮತ್ತು ಎಳ್ಳು ಹಾಕ್ಲಿಕ್ಕೆ ಉಂಟು. ಓಕೆ. ಅದು ಲಾಸ್ಟ್ ಹಾಕೋದು, ಮತ್ತೆ ಬಂದು ಕುದಿದೆ. ಅದು ಅಂದರೆ ಏನು ಮಸಾಲೆ ಚೆನ್ನಾಗಿ ಬರುತ್ತೆ ಅಂತೇಳಿ? ಅದು ಅದರದ್ದು ಸ್ಮೆಲ್ ಒಳ್ಳೆದು. ಮತ್ತೆ ಇದು ಎಳ್ಳು ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಹೆಲ್ತಿಗೆ ಒಳ್ಳೆಯದು. ಹೌದು, ಹೆಲ್ತಿಗೆ ಒಳ್ಳೆಯದು. ಓಕೆ. ಮತ್ತು ಬಾಯಿಗೆ ರುಚಿ ಕೂಡ ಒಂದು ಬಾರಿ ಒಳ್ಳೆಯದಾಗ್ತದೆ. ಮತ್ತು ರುಚಿ ಕೂಡ ಹಾಗೆ ಸಿಗುತ್ತಲ್ಲ? ಬಾಯಿಗೆ ರುಚಿ ಸಿಗಬೇಕಾದ್ರೆ ಈ ಥರ ಎಲ್ಲ ಹಾಕೋದು. ಓಕೆ. ಸ್ಲೋ ಇಡೋದಾ? ಸ್ವಲ್ಪ ಲಿಡ್ ಹಾಕಿ ಒಂದು 5 ಮಿನಿಟ್ಸ್ ಮುಚ್ಚಬೇಕಲ್ಲ? ಲಿಡ್ ಹಾಕಿ. ಓಕೆ. ಇನ್ನು ಸಾಕಾಗುತ್ತಾ ಇದು? ನೀರೇನು ಹಾಕಬೇಕು ಅಂತ? ಬೇಡ, ನೀರು ಹಾಕುತ್ತೆ. ಒಂದು ಚೂರು ಹೊತ್ತು. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಾ? ಹೌದು, ರೆಡಿ ತೆಗೆದಾ? ಹಾಂ. ಓಕೆ. ನೋಡಿ, ಡ್ರೈ ಆಗಿದೆ. ಹೌದು, ಡ್ರೈ ಇಲ್ಲ ನೋಡಿ, ಸ್ವಲ್ಪ ಗಸಿ ಉಂಟು ನೋಡಿ ಅಲ್ಲ? ಹೌದು. ಇದು ಆಫ್ ಮಾಡೋದಾ? ಆಫ್ ಮಾಡಿ. ನೀವು ಡೈರೆಕ್ಟ್ ಈಗ ಸರ್ವ್ ಮಾಡ್ತಿದ್ದೀರಲ್ಲ? ಹೌದು. ಓಕೆ. ಸರಿ. ಓಕೆ. ಬದನೆ ಎಣ್ಣೆಗಾಯಿ ರೆಡಿ ಅಲ್ಲ? ಬಿಸಿ ಬಿಸಿ ಅದು. ಇದು ಚಪಾತಿಗೆ ಮತ್ತೆ ಪೂರಿಗೆ ಅನ್ನಕ್ಕೆ ಯಾವುದಕ್ಕಾದ್ರೆ ಸಹ ಹಾಕಿ.
ಎಲ್ಲಾದರೂ ಅಪ್ಪಿತಪ್ಪಿ ಬೆಳಿಗ್ಗೆ ನೀರು ದೋಸೆ ಎಲ್ಲ ಮಾಡಿದರೆ ಅದು ಕೂಡ ಆಗ್ಬೋದಲ್ಲ. ಓಕೆ, ಬದನೆಗೆ ಎಣ್ಣೆಗಾಯಿ ಅಂತೂ ರೆಡಿಯಾಗಿದೆ. ನೀವು ಎಣ್ಣೆಯಲ್ಲೇ ಮಾಡಿದ ಕಾರಣ ನೋಡಿ ಆ ಒಂದು ಫ್ಲೇವರ್ ಹಾಗೆ ಮೂಗಿ ಬರ್ತಾ ಉಂಟು. ಓಕೆ, ಟೇಸ್ಟ್ ನೋಡಲ್ಲ ಹಾಗಾದರೆ. ಓಕೆ, ಪ್ರಸನ್ನ ನಮ್ಮ ಸಾಗದಾಗಿರುವಂತಹ ಬದನೆಯ ಎಣ್ಣೆಗಾಯಿ ಅಂತೂ ರೆಡಿ ಮಾಡಿಬಿಡ್ತಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳ. ಬದನೆ ಎಣ್ಣೆಗಾಯಿ ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಕಪ್ ಹುರಿದ ನೆಲಗಡಲೆ ಹಾಗೂ ಬಿಳಿ ಎಳ್ಳನ್ನು ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 1 ಚಮಚ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು 2 ಚಮಚ ಧನಿಯಾ, ಅರ್ಧ ಚಮಚದಷ್ಟು ಜೀರಿಗೆ, ಒಣಮೆಣಸು ಹಾಕಿ ಹುರಿಯಿರಿ. ಆ ನಂತರ ತೆಂಗಿನ ತುರಿ, ಹುರಿದ ಮಸಾಲೆ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ 3 ರಿಂದ 4 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮ್ಯಾಟೊ, ಬದನೆಕಾಯಿ ಹಾಕಿ ಹುರಿಯುತ್ತಾ ಬೇಯಿಸಿ. ಬದನೆಕಾಯಿ ಸ್ವಲ್ಪ ಬೆಂದ ನಂತರ ರುಬ್ಬಿದ ಮಸಾಲೆ, ನೆಲಗಡಲೆ ಪುಡಿ ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಬದನೆಕಾಯಿ ಎಣ್ಣೆಗಾಯಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.